ಈಗ 17 ವರ್ಷ ಆಯ್ತು ನಾವು ಇಲ್ಲಿ ಗೆಜ್ಜೆ ಹಾಕಿ. ಆದರೆ ಇಲ್ಲಿನ ಕಾರ್ಯಕ್ರಮ ಕುಂದುಬಾರನಹಳ್ಳಿಯಲ್ಲಿ ಹಿಂದೆ ನಡೆಯುವಂಥ ಕಾರ್ಯಕ್ರಮ 23ನೇ ತಾರೀಕಿಂದ 3 ದಿವಸ ಪಾಳರಾಟ ಇದೆ. ಮತ್ತು ಲಾಸ್ಟ್ 26ನೇ ತಾರೀಕಿಗೆ ಗಂಡ ಸೇವೆ, ಹಬ್ಬದ ಜಾತ್ರೆಗಳು ಮತ್ತು ಇಲ್ಲಿರುವಂಥ ಕಾರ್ಯಕ್ರಮಗಳು, ಹಿಂದೆ ಬರೆಯಿರುವಂಥ ಧರ್ಮಗಳು ಚಿಕ್ಕ ಅಪ್ಪಣೆಯಂತೆ ಒಳಿಮಂಜುನಾಥ ಹೇಳಿಕೆಪಟ್ಟಂತೆ ನಡೆಸಿಕೊಟ್ಟಂಥ ರೀತಿಯಲ್ಲಿ ಒಳಿಮಂಜುನಾಥ ಹೇಳಿಕೆಪಟ್ಟಂತೆ ನಡೆಸುವಂಥ ರೀತಿಯಲ್ಲಿ ಮಂಜುನಾಥನ ಆಶೀರ್ವಾದದಿಂದ ಈ ಕುಂದುಬಾರನಹಳ್ಳಿಯಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಕುಂದ ಚಿಕ್ಕು ಹೈಗೂಳಿ ನಡೆಸಿಕೊಂಡ ರೀತಿ ಇಲ್ಲಿ ಬದುಕುವಂಥ ಪರಿಸ್ಥಿತಿಯನ್ನು ತೋರಿಸಿಕೊಟ್ಟು ಆಗುವಂಥ ಕೆಲಸವನ್ನು ಒಳ್ಳೆ ರೀತಿಯಿಂದ ಸ್ಥಾನದಲ್ಲಿ ಯಾವತ್ತಿದ್ರೂ ಅವಳು ಮುಂದೆ ಸ್ಥಾನ ಉಪಗತಿ ಮತ್ತು ಒಳ್ಳೆ ರೀತಿ ನಡೆ ನುಡಿ ಮತ್ತು ಬದುಕುವಂಥ ದಾರಿಯನ್ನು ತೋರಿಸ್ತಾಳೆ. ಅನೇಕ ಭಕ್ತಾದಿಗಳಿಂದ ಪೂಜಿಸಿಕೊಂಡು ಬರ್ತಾ ಇರುವ ಈ ಕ್ಷೇತ್ರ ಸ್ವಲ್ಪ ವರ್ಷ ಅಜೀರ್ಣಾವಸ್ಥೆಯಲ್ಲಿದ್ದು 2014ರಲ್ಲಿ ಜೀರ್ಣೋದ್ಧಾರಗೊಂಡು ಭಕ್ತರ ಇಷ್ಟಾರ್ಥ ಮತ್ತು ಸರ್ವ ಸಿದ್ಧಿಯನ್ನು ಕರುಣಿಸುವ ಒಂದು ಕ್ಷೇತ್ರವಾಗಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ವಾರ್ಷಿಕ ಪಾಣರಾಟ ಹಾಗೂ ಗಂಡ ಸೇವೆ, ನೀರಾಟ ಇತರ ಉತ್ಸವಗಳು ಎಲ್ಲ ಸದ್ಭಕ್ತರ ಸಕ್ರಿಯ ಸಹಕಾರದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಜನರ ಇಷ್ಟಾರ್ಥ ಸಿದ್ಧಿಸುವುದರಿಂದ ವರ್ಷ ಈ ಕ್ಷೇತ್ರವನ್ನು ನಂಬಿದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ 3 ದಿನ ಪಾಣರಾಟ ಸೇವೆ ನಡೀತದೆ. ಇದರಲ್ಲಿ ನಾವು ಮೊದಲನೇ ದಿನ ನೇತ್ರಾಯಿಗುಳಿ ಅಣಿ ಸೇವೆಯನ್ನು ಮಾಡ್ತೇವೆ. ಹಾಗೆ 2ನೇ ದಿನ ನಾವು ಪಂಜುಳ್ಳಿ ಅಣಿ ಸೇವೆ, 3ನೇ ದಿನ ನಾವು ಪರಸೊತ್ತಿನ ಹೈಗುಳಿ ಅಣಿ ಸೇವೆ ಮತ್ತು ಅಮ್ಮನವರ ಮೂಡ ಈ ಸೇವೆಗಳು ನಡೀತದೆ. ಇದನ್ನು ನೋಡಲಿಕ್ಕೆ, ಇದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಅಕ್ಕಪಕ್ಕದ ಪರಿಸರದ ಎಲ್ಲ ಜನರು ಅತ್ಯಂತ ಉತ್ಸಾಹದಿಂದ ಅಹೋರಾತ್ರಿ ಅಂದರೆ ಸಾಧಾರಣ 8 ಗಂಟೆಗೆ ಸ್ಟಾರ್ಟ್ ಆಗಿರೋದು ಬೆಳಿಗ್ಗೆ ಜಾವದವರೆಗೆ ಈ ಕಾರ್ಯಕ್ರಮ ನಡೀತದೆ. ಈ ಕುಂದುಬಾರನಹಳ್ಳಿ ಗ್ರಾಮದಲ್ಲಿ ಈ ಕುಂದ ಚಿಕ್ಕು ದೇವಸ್ಥಾನವು ಅತಿ ಪವಿತ್ರವಾದಂಥ ಒಂದು ದೇವಸ್ಥಾನವಾಗಿರುತ್ತದೆ. ಅದು ಅಜೀರ್ಣ ವ್ಯವಸ್ಥೆ ಹೊಂದಿ ಗೋಡೆಗಳು ತನ್ನಷ್ಟಕ್ಕೆ ಬೀಳುವ ಸ್ಥಿತಿಯಲ್ಲಿ ಇದ್ದುದನ್ನು ಮನಗಂಡು ಅಲ್ಲಿನ ಆ ದೇವಸ್ಥಾನದ 4 ಕುಟುಂಬಿಕರು ಮತ್ತು ಊರಿನವರು ಹಾಗೂ ನಂಬಿದ ಭಕ್ತಾದಿಗಳೆಲ್ಲ ಸೇರಿ ಒಂದು 15-25 ಲಕ್ಷ ಮಿಕ್ಕಿ ಹಣ ಕಲೆಕ್ಷನ್ ಮಾಡಿ ಹೊಸ ದೈವದ ಉರಗಳನ್ನು ಮಾಡಿ ಪ್ರತಿಷ್ಠಾಪನೆಗಳನ್ನು ಮಾಡಿ ಎಲ್ಲವನ್ನು ಮಾಡಿ ಈಗ ವರ್ಷಕ್ಕೊಮ್ಮೆ ಒಂದು ಹಬ್ಬವನ್ನು ನೆರವೇರಿಸ್ತಾ ಇದ್ದಾರೆ. ಫೆಬ್ರವರಿ 26 ಕಡ್ಡಾಯವಾಗಿ ಹಬ್ಬ ಗಂಡ ಸೇವಾದಿ ಉತ್ಸವ ನಡೀತದೆ. ಹಾಗೆ 2 ವರ್ಷಕ್ಕೊಮ್ಮೆ ಹಗಲು ಸೇವೆ ಅಂತ ಮಹಾಂಕಾಳಿ ಆಳಿ ಜನರಿಗೆ ಅನ್ನ ನೀಡುವಂಥ ಒಂದು ಸಂಪ್ರದಾಯ ಇರ್ತದೆ. ಅನ್ನದಾನಿಗಳಾಗಿ ಇವಾಗಲೇ ನಮಗೆ 30ನೇ ಇಸ್ವಿಯವರೆಗೆ ಅನ್ನದಾನಿಗಳು ಮಾಡಿದ್ದಾರೆ. ಒಂದು ದಿನದ ಹಬ್ಬದ ದಿನದಲ್ಲಿ ಸಾಧಾರಣ 1,500ವರೆಗೆ ಪ್ರಸಾದ ಊಟಕ್ಕೆ ವ್ಯಕ್ತಿಗಳ ಆ ಭಕ್ತಾದಿಗಳಾಗಿರುತ್ತಾರೆ. ಬಂದರಿಗೆಲ್ಲರಿಗೂ ಅನ್ನದಾನ ಇಲ್ಲ ಅಂತ ಹೇಳುವ ಕ್ರಮವೇ ಈ ಸ್ಥಳದಲ್ಲಿಲ್ಲ. ಯಾವ ಕಾಲದಲ್ಲೂ ಕಡಿಮೆ ಆಗೋದೂ ಇಲ್ಲ, ಆಗೋದೂ ಇಲ್ಲ. ಅದು ಎಲ್ಲ ನಮ್ಮ ಚಿಕ್ಕು ಮಹಿಮೆ ಮಾತ್ಮೆ. ಆ ಚಿಕ್ಕು ನಂಬಿದಂಥ ನಮ್ಮ ಈ ಭಕ್ತಾದಿಗಳು ಎಲ್ಲರೂ ಮುಂಚಿನಕ್ಕಿಂತ ಎಷ್ಟೋ ಥರ ಉತ್ತಮ ಥರದಲ್ಲಿದ್ದು ಮದುವೆ ಆಗದೇ ಇದ್ದವರಿಗೆ ಚಿಕ್ಕು ಹೆಸರು ಹೇಳಿದಾಗ ಮದುವೆ ಆಗಿ ಮಕ್ಕಳಾಗಿ ಸಂತಾನ ಆದ ನಂತರಕ್ಕೆ ಇಲ್ಲಿಗೆ ಬಂದು ತಮ್ಮ ಹರಕೆಗಳನ್ನೆಲ್ಲ ಪೂರೈಸಿ ಇವತ್ತು ನೆಮ್ಮದಿಯಿಂದ ಇರುವಂಥ ಕುಟುಂಬಿಕರು ಈ ಪರಿಸರದಲ್ಲಿದ್ದಾರೆ. ನಮ್ಮದು ಇನ್ನೂ ನಮ್ಮ ಈ ಸ್ಥಳ ಅಂತ ಗೊತ್ತಿಲ್ಲದೆ ಇರುವಂಥ ಭಕ್ತರು ಎಷ್ಟೋ ಜನ ಇದ್ದವರು ಚಿಕ್ಕ ಸ್ಥಳ ಎಲ್ಲ ಕೇಳಿ ಈ ಊರಿಗೆ ಬಂದು ಅವರ ಉದಾರತೆಯನ್ನು ಕೊಟ್ಟು ಶ್ರೀದೇವಿಗಳ ಕೃಪೆಗೆ ಪಾತ್ರರಾದವರು ತುಂಬ ಜನ ಇನ್ನೂ ಬರುವವರಿದ್ದಾರೆ. ನಾವು ವರ್ಷಕ್ಕೆ ಸಾಧ್ಯದ ಮಟ್ಟಿಗೆ ಇದು ಚಿಕ್ಕು ಫ್ರೆಂಡ್ಸ್ ಅಂತ ನಮ್ಮ ಹುಡುಗರು ಮಾಡಿಕೊಂಡು ಇಲ್ಲಿ ಕಾಯಿಲೆ ಬಿದ್ದವರಿಗೆ, ಮನೆ ಮಾಡುವವರಿಗೆ ಹಾಗೂ ಅನಾಥಾಶ್ರಮಗಳ ರೀತಿಗೆ 50,000ವರೆಗೂ ಉದಾರತೆಯಿಂದ ಇಲ್ಲಿ ಹುಡುಗರು ಮಕ್ಕಳು ಕಲೆಕ್ಷನ್ ಮಾಡಿದಂಥ ಹಣವನ್ನು ನೀಡಿ ಈ ಚಿಕ್ಕು ಫ್ರೆಂಡ್ಸ್ ಎಂಬ ಈ ದೈವದ ಹೆಸರಿನಲ್ಲಿ ಆ ಒಂದು ಹೆಸರಿನ ದೈವದ ಕೀರ್ತಿಯನ್ನು ನೆರವೇರಿಸೋದ್ರ ಬಗ್ಗೆ ನಮ್ಮ ಯುವಕರು ಸಂಘಟಕರಾಗಿದ್ದಾರೆ. ಮಸ್ತು ಜನ ನಂಬಿದ ಭಕ್ತಾದಿಗಳಿದ್ದಾರೆ. ಅವರು ಏನು ನಂಬ್ತಾರೆ ಅದು ಈಡೇರಿಸ್ತಾರೆ. ನಾನು ಈ ದೇವ್ರನ್ನ ನಂಬಿಕೊಂಡು ಪಂಚಾಯತ್ ಇಲೆಕ್ಷನ್ ನಿಂತು ಗೆದ್ದಿದ್ದೇನೆ. ಊರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ನಡೀತಾ ಉಂಟು.
ಈ ವರ್ಷ ನಾವು ಎಲ್ಲರ ಸಹಾಯದಿಂದ ಪೇಡೂರು ಮೇಳ ಯಕ್ಷಗಾನ ಬಯಲಾಟವನ್ನು ಮಾಡಿದ್ದೇವೆ. ಈ ದೇವ್ರನ್ನ ನಂಬ್ಕೊಂಡು ಬಂದಿದ್ದೀನಿ. ನಾನು ಇದೇ ಹಬ್ಬದಲ್ಲೇ ನಾನು ಮೊದಲನೇ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಯೋಗಾಸನದ್ದು. ಹಾಗೆ ನನಗೆ ಈ ದೇವರು ನಾನು ಈ ದೇವ್ರನ್ನ ನಂಬಿದ್ದೀನಿ. ಹಾಗೆ ನನಗೆ ತುಂಬ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಅದಕ್ಕೆ ನಾನು ಯಾವಾಗಲೂ ಈ ದೇವರು ನಂಬ್ಕೊಂಡೇ ಬರ್ತೀನಿ. ನಾನು ಏನೇ ಕಾರ್ಯಕ್ರಮವನ್ನು ಮಾಡೋದಿದ್ರು ಈ ದೇವರ ಹೆಸರಲ್ಲೇ ಚಿಕ್ಕ ತಾಯಿ ಹೆಸರನ್ನು ಹೇಳ್ಕೊಂಡು ನನಗೆ 21 ಚಿನ್ನದ ಪದಕ, ಹಾಗೆ 8 ಬೆಳ್ಳಿಯ ಪದಕ ಹಾಗೂ 4 ಕಂಚಿನ ಪದಕ ಕೂಡ ಸಿಕ್ಕಿದೆ. ಅವಳೀಗ 3 ವರ್ಷದಿಂದ ನಾನು ಈ ತಾಯಿ ನಂಬ್ಕೊಂಡು ಬಂದ್ರ ಮೇಲೆ ಅವಳು ಅಂತಾರಾಷ್ಟ್ರೀಯ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾಳೆ. ಆಮೇಲೆ ಈಗ ನನಗೆ ಏನೇ ಒಂದು ಕಾರ್ಯಕ್ಕೆ ಹೋದರೂ ನನ್ನ ಮಗಳನ್ನ ಹೊರದೇಶಕ್ಕೆಲ್ಲ ಕಳಿಸ್ತಾ ಇದ್ದೀನಿ. ಅಲ್ಲಿ ಹೋದು ನಾನು ತಾಯಿನ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಆವಾಗ ಅವಳನ್ನು ಎಲ್ಲ ಕಡೆ ಹೋದಲ್ಲೂ ಜಯಗಳಿಸಿ ಬರ್ತಾ ಇದ್ದಾಳೆ. ನಾವು ಅದಕ್ಕೆ ಈ ತಾಯಿನ ವರ್ಷಕ್ಕೊಂದ್ಸಲ ಸೇವೆಗೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಸೇವೆ ಕೊಡ್ತಾ ಇದ್ದೀನಿ. ಸೇವೆ ಮಾಡೋಕ್ಕೋಸ್ಕರ ನಾನು 10 ವರ್ಷದಿಂದ ಹಿಂದಿನ ಸಲ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿ 5 ವರ್ಷ ಈ ಭಾಗದ ಸೇವೆ ಮಾಡಿದೆ. ಈಗ ತಾಲೂಕ್ ಪಂಚಾಯತ್ ಸದಸ್ಯ ಆಗಿ ನಾನು 4 ವರ್ಷದಿಂದ ಈ ಭಾಗದ ಸೇವೆ ಮಾಡಿದೆ. ಈಗ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿ 8 ತಿಂಗಳಿಂದ ನಾನು ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ಮುಂದೆ ನನಗೆ ಈ ಕುಂದದ ಚಿಕ್ಕ ಅವಕಾಶ ಮತ್ತು ಮುಂದಿನ ದಿನಗಳಲ್ಲಿ ನಾನು ಕೊಟ್ಟಿದ್ದರೆ ಖಂಡಿತ ಈ ಭಾಗವನ್ನು ಅಭಿವೃದ್ಧಿ ಮಾಡಲು ನಾನು ಖಂಡಿತವಾಗಿ ನಾನು ಬದ್ಧಳಿದ್ದೆ ಅಂತ ನಾನು ಈ ದೇವರ ಮುಂದೆ ಆಗಿ ಪ್ರಮಾಣ ಮಾಡ್ತೀನಿ. ಮತ್ತು ಈ ಭಾಗದಲ್ಲಿ ಒಂದು ರೋಡಿನ ಸಮಸ್ಯೆ ತುಂಬ ಇದೆ. ಯಾವಾಗಲೂ ಕಳೆದ ಬಾರಿ ನಮ್ಮ ಶಾಸಕರು ಇಲ್ಲಿ ಬಂದು ಹೋಗಿದ್ದಾರೆ. ಆದರೆ ನಮ್ಮದು ತಾಲೂಕ್ ಪಂಚಾಯತ್ ಅನುದಾನ ಕಡಿಮೆ ಆದ್ದರಿಂದ ಅದು ಏನಿದ್ರು ಈಗ ಶಾಸಕರು ಮಾಡಿಕೊಡ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಶಾಸಕರ ಮುಖಾಂತರ ಆ ರೋಡ್ ಆಗುತ್ತೆ ಅಂತ ನಾನು ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ಮಗಳೇ ಬರಿದೆಯಂತೆ ಸಮಗಾರನೆ ಕಂಡ ಮರಳಲ್ಲ ಮಗನಾದರೆ ನಿನಗೆ ಬರಿದೇನಂದೆ ತಂದೆಗೆ ನನಗೆ ಬ್ಯಾಡಂತೇಳಿ ಅಣ್ಣ ತಮ್ಮವ್ರೆ ನನಗೆ ಬೇಡಂತೇಳಿ ದೇಶ ಮೇಲೆ ತಾಯಿ ಹೋಗುವಾಳೆಲ್ಲ ಬೆಳಗಿಸಿದ ಪ್ರಹಲೆ ಹುಡುವಾಗಲಿಗೆ ಸಮಗಾರನೆ ಎದುರೆ ಸಿಗುವಾನೆಲ್ಲ ನೀ
ಸಮಯದಲ್ಲಿ ಹಸಿದುವಾದರೆ ಅಮ್ಮ ಹರಿದಾಳಲ್ಲ ಹಸಿದು ಬಲವಾದ ನೀನು ಬರುತ್ತೇನಂತೆ ಶಿಶುವಾದರೆ ಅಲ್ಲೇ ಹರಿದಾಳಲ್ಲ ಶಿಶುಕುಲಭದ್ರ ಹೀಗೆ ಮಾಡುವಾಳಲ್ಲ ಆ ತಂದೆ ಮಾಡುವ ಕೆಲಸ ಕಲಿಯಬೇಕೆ ಆ ಕಾನೂನಾಗೆ ಕೆಲಸ ಮಾಡುವರಂತೆ ತಂದೆ ಮಾಡುವ ಕೆಲಸ ಕಲಿಯಬೇಕೆ ಕಾನೊಳಗೆ ಕೆಲಸ ಮಾಡುವಗಳಿಗೆ ಆ ಏನೇ ಮಾಡಿ ನೀನು ಮಾಡುವಾನಂತೆ ಆ ಊಟಕ್ಕಾಗಿ ನೀನು ಬಾರಂತೇಳಿ ಏನೇ ಮಾಡಿ ನೀವು ಮಾಡುವುದಂತೆ ಊಟಕ್ಕಾದರೆ ಮಾಡಿ ಬಾರಂತೇಳಿ ಆ ತಾಯಿಗಾದರೆ ಪುತ್ರ ಕೊಡುವನಲ್ಲ ಆ ತಂದೆ ಮಾಡುವ ಕೆಲಸ ಕಲಿಯಬೇಕೆ ತಾಯಿಗಾದರೆ ಮುದ್ರ ಕೊಡುವರಲ್ಲ ತಂದೆ ಮಾಡುವ ಕೆಲಸ ಮಾಡಲೇಬೇಕು ಆಲೋಚನೆ ನಮ್ಮ ಮಾಡುವಳಲ್ಲ ಆ ಸಮಗಾರನೆ ಗಂಡ ನಿಜವೇನಂತೆ ಆಲೋಚನ ಹೀಗೆ ಮಾಡುವರಲ್ಲ ಸಮಗಾರನೆ ಗಂಡ ಸತ್ತ ಮೇಲೆ ಆ ಒಂದಲ್ಲ ಒಂದು ಸಮಯದಲ್ಲೇ ಆ ಗಂಡನ ಬೆನ್ನನ್ನು ಕೊಡುವಳಮ್ಮ ಅವತ್ತಲ್ಲ ಒಂದು ಸಮಯದಲ್ಲೇ ಗಂಡನ ಬೆನ್ನನೆ ಕೊಟ್ಟಿದಳಲ್ಲ ಆ ಬಾಣನ ಪೈರಲ್ಲಿ ಬರುತ್ತೇನಂತೆ ಆ ಮುಂದೆ ಬರುವುದೊಂದು ಬಾಣನಾರಿ ಕೋಣನ ಪೈರಲ್ಲೇ ಹೋಗುವಗಳಿಗೆ ಮುಂದೆ ಬರುವ ಒಂದು ಕೋಣನರೇ ಆ ಬಾಣನ ತಲೆಯನ್ನು ಕಡಿದಳಮ್ಮ ಆ ಗಂಡ ಸತ್ತು ನಿನಗೆ ನಿಜವೇನಂತೆ ಕೋಣನ ತಲೆಯನ್ನೇ ಕಡಿದಳಲ್ಲ ಗಂಡ ಸತ್ತದು ನಿನಗೆ ನಿಜವೇನಂತೆ ಆ ಮಗನಾದರೆ ಬುದ್ಧಿ ಹಿಡಿದಳಮ್ಮ ಆ ಮೆಟ್ಟಿ ಕತ್ತಿ ಮಣಿ ಮೇಲೆ ಹಡಿದಳಮ್ಮ ಮಗನಾದರೆ ಒತ್ತಿ ಹಿಡಿದಳಲ್ಲ ಆ ಮೆಟ್ಟಿ ಕತ್ತಿ ಮಣಿ ಮೇಲೆ ಹಣಿದಳಮ್ಮ ಆ ಮೂರ್ಲೋಕಕ್ಕೆ ಗಂಡ ಉಡುವನಲ್ಲ ಆ ತುಳಸಿಯಲ್ಲೇ ನಮ್ಮ ಉಡುತ್ತೇನಂತೆ ಆ ಮೂರು ಲೋಕಕ್ಕೆ ಗಂಡ ಹೊಡಿದನಲ್ಲ ತುಳಸಿಯಿಂದ ದೇವಿ ಒಟ್ಟು ಮುಟ್ಟವಳು ಆ ಮುಗಿನ ಪರ ಪಾದ ಮಾಡುತ್ತೇನಂತೆ ಆ ಇವಳ ಮಾನಿಗೆ ಅವ ಬರುತ್ತೇನಂತೆ ಹೂವಿನ ಪಾರ ಅಲ್ಲೇ ಮಾಡುವ ಗಳಿಕೆ ಇವನ ಮನೆಗೆ ಅವ ಬರುವುದಂತೆ ಆ ಒಂದು ಚೆಂಡ ಹೂವ ತಂದುಕೊಂಡವಳೆ ಆ ಈ ದಿವಸವೇ ಸ್ವಾಮಿ ನಿನ್ನಲಾಬೇಕೆ ಒಂದು ಚಂಡ ಹೂಗ ತೆಗೆದುಕೊಂಡೆ ಈ ದಿವಸವೇ ಸ್ವಾಮಿ ನಿಲ್ಲಬೇಕು ಆ ತಲೆಗಾದರೆ ಎಣ್ಣೆ ಹಚ್ಚುಕೊಳ್ಳಮ್ಮ ಆ ತಲೆಯಲ್ಲೇ ಕಾಣೆ ಚುತ್ತೇನಂತೆ ತಲೆಗಾದರೆ ಎಣ್ಣೆ ಹಚ್ಚುವ ಗಳಿಗೆ ತಲೆಯಲ್ಲಿ ಕಾಲೆ ಇರುವುದಂತೆ ಆ ಇದು ಬೇರೆ ಸ್ವಾಮಿ ಕಡೆಯಂತೇಳಿ ಆ ನಾನಾದರೆ ಸಿಟ್ಟು ಇರುವಾಗಲಿಗೆ ಇದುವೇನೆ ಸ್ವಾಮಿ ಕಲೆಯಂತೇಳಿ ನಾನಾದರೆ ಶಿಶು ಇರುವಾಗಳಿಗೆ ಆ ಮೆಟ್ಟಿ ಕತ್ತಿ ಮಣಿ ಮೇಲೆ ಹೊಡಿದಾಳಮ್ಮ ಆ ಯಾವ ದೇಶಕ್ಕೆ ತಾಯಿ ಹೋಗಿದಾಳಮ್ಮ ಆ ಮೆಟ್ಟಿ ಕತ್ತಿ ಮಣಿ ಮೇಲೆ ಹಣಿದಾಳಲ್ಲ ಯಾವ ದೇಶಕ್ಕೆ ತಾಯಿ ಹೋಗಿದಾರಂತೆ ಆ ನಿಜ ಸತ್ಯೇ ನಾನು ತಿಳಿಯೇನಂತೆ ಆ ಆಲೋಚನೆ ಅಮ್ಮ ಮಾಡುವಳಲ್ಲ ನಿಜ ಶಕ್ತಿನ ನಾನು ತಿಳಿಯೇನಂತೆ ಆಲೋಚನ ಅಲ್ಲೇ ಮಾಡುವಳಲ್ಲ ಆ ವಿಧಿ ದೇವತೆಯ ಭಾರ ನಿಜವೇನಂತೆ ಆ ನರಕಾಯದಲ್ಲೇ ನಾನು ಇದಕ್ಕಿಲ್ಲಂತೆ ವಿಧಿಯ ಪರ ನಿಜವೇನಂತೆ ನರಕಾಯದಲ್ಲೇ ನಾನು ತಿಳಿಕಿಲ್ಲಂತೆ ಆ ಪ್ರತಿಕಟ್ಟಿನ ಎತ್ತಿ ಹಿಡಿದಳಮ್ಮ ಆ ತನ್ನ ಯಾದಿಗೆ ನಾನು ಹಾಯ್ಕೊಂಡವಳೆ ಹೊಡೆದ ಕತ್ತಿನ ಎತ್ತಿ ಹಿಡಿದಾಳಲ್ಲ ನಾರ್ಕಾಳಿ ಬೆಟ್ಟ ದಾಟಿಕೊಂಡೆ ಆ ಮಣಿಪುರಿಗೆ ಮನ ಹಿಡಿದಳಲ್ಲ ಆ ಜನಿಕೇಶ್ವರ ಸೇವೆ ಮುಗಿಸಿಕೊಂಡೆ ಮಣಿಕೋಲೆಂಬ ವನ್ನ ಸ್ಥಳದೆಂಬಲ್ಲೇ ಕನ್ನಿಕೇಶರ ಕೂಡಿ ಬೆರಿದಳಲ್ಲ ಆ ಒಳವಾಗಿರುವ ತಾಳ ಇರುತ್ತೇನಂತೆ ಆ ಊರಿ ತುಂಬ್ಯ ಗುರು ಬಣ್ಣ ಕಲಿತೇನಂತೆ ಒಳಮಗಿ ಎಂಬ ವನ್ನ ಸ್ಥಳದೆಂಬಲ್ಲೇ ಓರಿನೊಬ್ಬರೇ ಮೂರು ಭಟ್ಟರ ಕರುಣೆ ಕೊಟ್ಟೆ ಆ ಮಾತಿ ಕಟ್ಟಿಗೆ ಒಂದು ಹೆಣ್ಣುಗಳಮ್ಮ ಆ ಮಾತ್ಯಪಾರ ಅಲ್ಲಿ ಕಲಿತೇನಂತೆ ಕಟ್ಟಿಗೆ ಮರ್ಗ ಹಿಡಿದಳಲ್ಲ ಮಾರ ಕೂಡಿ ಬಿಡುವಳಲ್ಲ ಆ ಹಡಿತಿಗೂ ಹಡಿ ಬೆಂಬಲ ಕಲಿತೇನಂತೆ ಆ ಮೂಡು ತುಂಡಕ್ಕೆ ರಾಣಿ Thank you.
ಹೋಗುವ ದಾರಿಯನ್ನು ಸುಗಮಗೊಳಿಸಿಕೊಳ್ಬೇಕಾದಂತ ಕೇಳ್ತಿದ್ದೇವೆ. Let's go.
ನೀನು ಬಾ ಒಳ್ಳೆ ಕೈ ನೀರ
ಕೆಲಸ ಮಾಡಿಕೊಳ್ಬೇಕು.
ನನಗೆ ಈ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಚಿಕ್ಕು ಪರಿವಾರ ದೈವಗಳ ಈ ಸಾನ್ನಿಧ್ಯಕ್ಕೆ ಬಂದಿರೋದು ನನಗೆ ಒಂದು ಅಭೂತಪೂರ್ವ ಕ್ಷಣ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನಮ್ಮ ಉಡುಪಿ ಭಾಗದ ಆಚರಣೆಗಳಿಗೂ ಹಾಗೂ ಇಲ್ಲಿನ ಉಡುಪಿಯ ಈ ಭಾಗದ ನಮ್ಮ ಉತ್ತರ ಭಾಗದ ಕಾರ್ಯಕ್ರಮಗಳು ಆಚರಣೆ ತುಂಬ ವ್ಯತ್ಯಾಸ ಕಾಣ್ತಾ ಉಂಟು. ಅಲ್ಲದೆ ಇಲ್ಲಿರುವ ಕೆಂಡ ಸೇವೆ ಮತ್ತು ಇಲ್ಲಿನ ಪಾಣಾರಾಟಗಳ ಸೇವೆಗಳು ತುಂಬ ಮಹತ್ವವನ್ನು ಪಡೆದಿದೆ. ನಿಜವಾಗಿ ಆದರೆ ದೈವಾರಾಧನೆಗಳಂದರೆ ಅದು ಈ ಖಾಲಿ ನರ್ತನ ಸೇವೆಗಳಲ್ಲ, ನಿಜವಾಗಿ ಅದರ ಪ್ರಾಮುಖ್ಯತೆ ತುಂಬ ಮಹತ್ವವಾಗಿದೆ. ಯಾಕಂದರೆ ಅದು ಪರಿಸರ ಆರಾಧನೆಯ ಒಂದು ಪ್ರತೀಕ ಆಗಿರೋದ್ರಿಂದಾಗಿ ಈಗ ಪಾಣಾರಾಟ ಆಗಲಿ, ಕೋಲ ಆಗಲಿ, ನೇಮೋತ್ಸವ ಆಗಲಿ ಅದರದ ಮಹತ್ವವನ್ನು ಅರ್ಥಕೊಂಡ್ರೆ ತುಂಬ ಅದರಲ್ಲಿ ಅಧ್ಯಯನ ಮಾಡುವಂಥ ತುಂಬ ವಿಷಯಗಳಿದೆ. ಇಲ್ಲಿರುವ ಪ್ರತಿಯೊಂದು ಆಚರಣೆಗಳು ಸಹ ನಿಜವಾಗಿ ಹಾಯ್ಗುಳಿ ಅನ್ನೋ ದೈವದ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಅದು ತುಂಬ ಈ ಪರಿಸರದ ಒಬ್ಬ ಹೋರಾಟಗಾರನ ಇಲ್ಲದೆ ಒಬ್ಬ ಪವಾಡ ಪುರುಷನ ಅಂಥ ವ್ಯಕ್ತಿಗಳು ಇಲ್ಲಿ ದೈವವಾಗಿ ನಿಲ್ಲಿಸಿಕೊಂಡು ಇಲ್ಲಿನ ಕಾರಣಿಕವನ್ನು ಅದು ಹೆಚ್ಚಿಸಿಕೊಂಡು ಹೋಗ್ತದೆ. ಅದರಿಂದಾಗಿ ಅದರ ಮಹತ್ವ ಅನ್ನೋದು ಅಷ್ಟು ಸುಲಭ ಆಗಿರೋದಿಲ್ಲ. ಅದರಿಂದಾಗಿ ಇಲ್ಲಿನ ಹಾಯ್ಗುಳಿಯ ಬಗ್ಗೆನೂ ಒಂದು ಅಧ್ಯಯನ ಆಗಲಿ, ತುಂಬ ಒಳ್ಳೆಯ ವಿಚಾರ. ಜನರಿಗೆ ಎಂಟರ್ಟೈನ್ ಮಾಡಬೇಕು, ಜನರಿಗೆ ಕುಡಿಯುವಂತ ನೀರನ್ನು ಕೊಡಬೇಕು ಎನ್ನುವ ಆಶೆಯನ್ನು ಹೊಂದಿದ್ದೆ. ಸುಮಾರು 550 ಕೋಟಿ ರೂಪಾಯಿ ಅನುದಾನದಿಂದ ಪ್ರತಿ ಮನೆಗೂ ನೀರು ಕೊಡುವಂತ ಕೆಲಸವನ್ನು ಮಾಡುವಂತ ಕೆಲಸ ಆಗಿದೆ. 550 ಕೋಟಿ ಸ್ಯಾಂಕ್ಷನ್ ಆಗಿದೆ. ಪ್ರತಿ ಮನೆಗೆ 1.5 ವರ್ಷದಲ್ಲಿ ವರಾಯಿ ನದಿಯಿಂದ ಗುಳ್ವಾಡಿಯಲ್ಲಿ ಲಿಫ್ಟ್ ಮಾಡಿ ಮಾವಿನಕಟ್ಟೆಯಲ್ಲಿ ಶುದ್ಧೀಕರಣ ಘಟಕದಿಂದ ಪೈಪ್ ಮುಖಾಂತರ ಪ್ರತಿ ನಿಮ್ಮ ಕುಂದವ ಚಿಕ್ಕು ಮನೆಯವರೆಗೂ ನೀರು ಬರ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ನೋಡಿರ್ಬೋದು, ಬಹಳಷ್ಟು ಅಭಿವೃದ್ಧಿಯ ಪಥಕ್ಕೆ ಈ ಕ್ಷೇತ್ರ ಬಂದಿದೆ. ಮೊನ್ನೆ ನಡೆದಂಥ ಪಂಚಾಯತ್ ಚುನಾವಣೆಯಲ್ಲಿ ಹಕ್ಲಾಡಿ ಪಂಚಾಯತು ನಮಗೆ ಮಾಡಿಕೊಟ್ಟ ಬಗ್ಗೆ ನಾನು ನಿಮಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮವನ್ನು ಹೇಳ್ತಾ ಇದ್ದೇನೆ.
ಆಸ್ಥಾನಪಣ, ಆ ಪಂಚಾಯತನ್ನು ನಮ್ಮ ಕೈ ಕೊಟ್ಟಿದ್ದೀರಿ. ನಮ್ಮಲ್ಲಿ ಬಹಳಷ್ಟು ಕೆಲಸ ಆಗಬೇಕಾಗಿದೆ. ನನಗೆ ಕುಂದುಬಾರಂದಡಿಗೆ ಮೊನ್ನೆ ಇದು ನನಗೆ 3ನೇ ಸಲ ಬಂದಿದ್ದೆ ಈ ಚಿಕ್ಕು ದೇವಸ್ಥಾನಕ್ಕೆ. ಮೊದಲು 2 ಸಲ ಬಂದಿದ್ದೆ. ಫಸ್ಟ್ ಒಂದು ಸಲ ಬಂದಾಗ ಚಿಕ್ಕು ದೇವಸ್ಥಾನಕ್ಕೆ ಬರಬೇಕಂತ ಹೇಳಿದ್ರು, ಬಂದೆ. 2ನೇ ಸಲ ನಮ್ಮ ನಾಯಕರಾದ ಭಾಸ್ಕರ್ ಪೂಜಾರರ ಗೆಲುವಿನ ಬಗ್ಗೆ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೆ. ನೀವೆಲ್ಲ ಭಾಸ್ಕರ್ ಪೂಜಾರನ್ನು ಗೆಲ್ಲಿಸಿದ್ರೆ ನನ್ನನ್ನು ಗೆಲ್ಲಿಸಿದಾಗ ಆಗುತ್ತೆ. ಈ ಕುಂದದ ಚಿಕ್ಕು ದೇವಸ್ಥಾನದ ರಸ್ತೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಆ ದಿವಸ ಈ ಸಂದರ್ಭದಲ್ಲಿ ವಾಗ್ದಾನ ಮಾಡಿ ಹೇಳಿದ್ದೆ. ಚಿಕ್ಕು ಶಕ್ತಿ ಏನಂತ ನನಗೆ ಗೊತ್ತಿದೆ. ಅದೇ ಪ್ರಕಾರ ನಾನು 40 ಲಕ್ಷ ರೂಪಾಯಿಯ ಅನುದಾನವನ್ನು ಈ ರಸ್ತೆಗೆ ಪಂಚಾಯತ್ ಅಧ್ಯಕ್ಷ ಆಗಬೇಕಂತ ಮುಂಚೆ ಇಟ್ಟುಬಿಟ್ಟಿದ್ದೇನೆ. ಚುನಾವಣೆಯಲ್ಲಿ ಹೇಳಿದ ಕೂಡಲೇ ಬಂದು 40 ಲಕ್ಷಕ್ಕೆ ಇಟ್ಟಿದ್ದೇನೆ. ಆ 40 ಲಕ್ಷದಲ್ಲಿ ರಸ್ತೆ ಕಂಪ್ಲೀಟ್ ಆಗುವುದಿಲ್ಲ. ಇನ್ನೂ ಒಂದು 30 ಲಕ್ಷ ಬೇಕಾಗುತ್ತೆ. ಆ 30 ಲಕ್ಷವನ್ನು ಏಪ್ರಿಲ್ ಒಳಗೆ ಸಂಪೂರ್ಣಗೊಳಿಸುವಂಥ ಕೆಲಸವನ್ನು ಮಾಡಿ ಈ ರಸ್ತೆ ಡಾಮರೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಕುಂದುಬಾರದಡಿಯ ಪ್ರತಿ ಒಂದು ಹಳ್ಳಿಯ ರಸ್ತೆ ಅರ್ಜುನಾವಸ್ಥೆಯಲ್ಲಿದೆ. ಯಾವ ರಸ್ತೆಯೂ ಪ್ರಗತಿಯನ್ನು ನೋಡಲಿಲ್ಲ. ಎಲ್ಲಿ ನೋಡಿದರೂ ಮಣ್ಣಿನ ರಾಶಿ ಇದೆ ಹೊರತು ಎಲ್ಲಿಯೂ ಕಾಂಕ್ರೀಟ್ ಸಿಮೆಂಟೀಕರಣ ನೋಡಲಿಲ್ಲ. ಇದನ್ನು ಒಂದು ಬದಲಾವಣೆ ಮಟ್ಟಕ್ಕೆ ತರಬೇಕೆನ್ನುವಂಥ ಆಶೆಯನ್ನು ಹೊಂದಿದ್ದೆ. ನಾನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ, ಹಕ್ಲಾಡಿ ಪಂಚಾಯತನ್ನು ನಮ್ಮದನ್ನಾಗಿ ಮಾಡಿದರೆ ಈ ಹಕ್ಲಾಡಿಯನ್ನು ದತ್ತು ತೆಗೆದುಕೊಂಡು ಇದರ ಸಂಪೂರ್ಣ ಅಭಿವೃದ್ಧಿ ಬಗ್ಗೆ ನಾನು ಇದ್ದೇನೆ ಎನ್ನುವಂಥ ಮಾತನ್ನು ಹೇಳಿದ್ದೆ. ಬಂಧುಗಳೇ, ಬಹಳ ಬೇಸರದ ವಿಷಯವನ್ನು ನಾನು ನೋಡಿದ್ದೆ ಕುಂದುಬಾರದಡಿಯಲ್ಲಿ. ಚುನಾವಣೆಗೆ ಬಂದಾಗ ಆ ಮಾಲಿಂಗೇಶ್ವರ ದೇವಸ್ಥಾನವನ್ನು ನೋಡಿದೆ. ಕಳೆದ 26 ವರ್ಷದಿಂದ ಆ ದೇವಸ್ಥಾನಕ್ಕೆ, ಆ ದೇವರ ಲಿಂಗಕ್ಕೆ ನೀರನ್ನೇ ಹಾಕಲಿಲ್ಲ. ಯಾವ ಥರದ ದೇವಸ್ಥಾನದ ಪೂಜೆ ಪುನಸ್ಕಾರಗಳಾಗಲಿಲ್ಲ. ಯಾವುದೇ ಊರಿನಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗದೇ ಇದ್ದರೆ, ಅಜೀರ್ಣಾವಸ್ಥೆಯಲ್ಲಿ ಆದರೆ ಊರಿನ ಅಭಿವೃದ್ಧಿ ಆಗುವುದಿಲ್ಲ. ರವೀಂದ್ರ ದೇವ ಅಪ್ರತಿಮ ಕಲಾವಿದ, ಅದನ್ನು ಗೌರವಿಸುವ ಈ ಹೊತ್ತು ಮತ್ತೊಮ್ಮೆ ಮಾನ್ಯ ಶಾಸಕರಿಗೆ ಗೌರವದ ಸಮರ್ಪಣೆ.